ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಅತಿಯಾದರೆ ಅಮೃತವು ವಿಷವಾಗುತ್ತದೆಯಂತೆ. ದೇಹಕ್ಕೆ ಪೌಷ್ಟಿಕಾಂಶಗಳು ಬೇಕೆಂದು ಹೆಚ್ಚು ಪೌಷ್ಟಿಕಾಂಶಗಳು ಇರುವ ಆಹಾರಗಳನ್ನು ಪದೇ ಪದೇ ಅತಿಯಾಗಿ ತಿಂದರೆ ದೇಹಕ್ಕೆ ಮಾರಣಾಂತಿಕ ತೊಂದರೆಗಳು ಸಂಭವಿಸದಿದ್ದರೂ ಸಹ ಕೆಲವೊಂದು ಅಡ್ಡ ಪರಿಣಾಮಗಳಾಗುವ ಸಾಧ್ಯತೆಗಳಿವೆ. ವಿಜ್ಞಾನಿಗಳ ಪ್ರಕಾರ ಕತ್ತರಿಸಿದ ಈರುಳ್ಳಿಯನ್ನು ತಕ್ಷಣವೇ ಉಪಯೋಗಿಸಬೇಕಂತೆ. ಕತ್ತರಿಸಿ ಶೇಖರಿಸಿಟ್ಟ ಈರುಳ್ಳಿಯಲ್ಲಿ ಕೆಲವೊಂದು ಬಾರಿ ವಿಷದ ಅಂಶಗಳು ಪತ್ತೆಯಾಗುವ ಸಾಧ್ಯತೆಗಳು ಇವೆಯಂತೆ. ಈರುಳ್ಳಿಯನ್ನು ಅತಿಯಾಗಿ ಸೇವಿಸುವವರಿಗೆ ಈರುಳ್ಳಿಯಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿ ಇರುವುದರಿಂದ ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆ, ಎದೆಉರಿ, ಸುಸ್ತು ಅಥವಾ ಪದೇ ಪದೇ ಮಲ ವಿಸರ್ಜನೆ ಮಾಡಬೇಕೆನಿಸುವ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳು ಇರುತ್ತದೆಯಂತೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಆರೋಗ್ಯ ಮಾಹಿತಿಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.